ಮಂಗಳೂರಿನ ಕುದ್ರೋಳಿಯಲ್ಲಿರುವ ನಾರಾಯಣಗುರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಫ್ರೆಷರ್ಸ್ ಮತ್ತು ಟ್ಯಾಲೆಂಟ್ ಡೇ ಕಾರ್ಯಕ್ರಮವು ದಾಮೋದರ ಸುವರ್ಣ ಆಡಿಟೋರಿಯಂನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಹಂಪಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಎಂ ಚಂದ್ರಪೂಜಾರಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಾಲೆ ಕಾಲೇಜುಗಳಲ್ಲಿ ನಾವು ಜ್ಞಾನವನ್ನ ಪಡೆಯುತ್ತೇವೆ. ನಾರಾಯಣ ಗುರುಗಳು ವಿದ್ಯೆಯಿಂದ ಮತ್ತು ಜ್ಞಾನದಿಂದ ಸ್ವತಂತ್ರರಾಗಿರಿ ಎಂದು ಹೇಳುವುದರ ಅರ್ಥ ಯಾವುದನ್ನೇ ನಂಬುವ ಮೊದಲು ಪ್ರಶ್ನಿಸಬೇಕು ಮತ್ತು ಪ್ರಯೋಗಿಸಬೇಕು ಎಂದು ಹೇಳಿದ್ರು. ಜ್ಞಾನ ಅಂತ ಹೇಳಿದ್ರೆ ತುಂಬಾ ಸರಳ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ಸತ್ಯ ಎಂದು ಸಾಧಿಸಿ ತೋರಿಸಬಹುದಾದ ನಂಬಿಕೆ. ವಾಟ್ ಈಸ್ ನಾಲೆಡ್ಜ್? ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಎ ಜಸ್ಟಿಫೈಯಬಲ್ ಬಿಲೀಫ್. ಇದು ಸತ್ಯ ಅಂತೇಳಿ ನೀವು ಮತ್ತೊಬ್ಬರಿಗೆ ಸಾಧಿಸಿ ತೋರಿಸಬಹುದು. ಅಂದರೆ ಕೆಲವು ಸತ್ಯಗಳನ್ನು ನಿಮಗೆ ಸಾಧಿಸಿ ತೋರಿಸಲಿಕ್ಕೆ ಆಗುದಿಲ್ಲ ಅಲ್ವಾ? ದೇವರಿದ್ದಾನೆ ಅಂತ ಹೇಳೋ ಪ್ರಶ್ನೆ ನೀವು ಹೇಳ್ಬೋದು, ನನಗೆ ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಧ್ಯಾನಕ್ಕೆ ಕೂತಾಗ ದೇವರ ದರ್ಶನ ಆಗಿದೆ ಅಂತೇಳಿ. ಅದ ನಿಮ್ಮ ಸ್ನೇಹಿತ ನಂಬಬೇಕಾದ್ರೆ ಹೇಗೆ ನಂಬ್ತಾರೆ ಅವರು? ಅವ್ರಿಗೊಂದು ಡೌಟ್ ಬಂದೇ ಬರ್ತದಲ್ವ, ಅವರು ಹೀಗೆಲ್ಲ ಮಾಡ್ತಾ ಇದ್ರು, ನಾವು ಆಗಲಿಲ್ಲ ಅಂತ. ಒಂದು ವೇಳೆ ಅವರು ಕೂಡ ಮರುದಿವಸ ನಿಮ್ಮ ಹಾಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಧ್ಯಾನಕ್ಕೆ ಕೂತಾಗ ಅವರಿಗೂ ದೇವರ ದರ್ಶನ ಆದರೆ ಆಗ ನೀವು ಹೇಳಿದ್ದನ್ನು ಅವರು ಸತ್ಯ ಅಂತ ನಂಬ್ತಾರಲ್ವಾ? ಅನಂತರ ವಿ4 ನ್ಯೂಸ್ ಕರ್ನಾಟಕದ ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸ್ವಂತಿಕೆ ಇರಬೇಕು. ಯಾವುದೇ ಸಂಘ ಸಂಸ್ಥೆ ರಾಜಕೀಯಕ್ಕೆ ಹೋದಾಗ ನಿಮ್ಮ ಬಲವನ್ನ ದುರುಪಯೋಗ ಮಾಡಿಕೊಳ್ಳಬೇಡಿ ಎಂದು ಸಲಹೆಯನ್ನ ನೀಡಿದ್ರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿದ್ಯೆಯಿಂದ ಸ್ವತಂತ್ರರಾಗಿ ಅನ್ನೋ ಆಶಯ ಉಂಟಲ್ಲ, ಆ ಕಾರಣಕ್ಕಾಗಿ ಈ ಮಂಗಳೂರಿನ ಈ ಪೇಟೆಯ ಒಳಗಡೆ ಒಂದು ಕಾಲೇಜನ್ನು ಕಟ್ಟಿದ ಮಹಾತ್ಮ. ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರಿಗೆ, ಹಿಂದುಳಿದ ವರ್ಗದವರು ಅಂತ ಹೇಳುವಾಗ ನಿಮಗೆ ಇವತ್ತಿನ ಈ ಸಂದರ್ಭದಲ್ಲಿ ಅರ್ಥ ಆಗಿರ್ಲಿಕ್ಕಿಲ್ಲ ನಾವೇನು ಹಿಂದುಳಿದ ವರ್ಗದವರು ಅಂತ. ನಿಮ್ಮ ತಂದೆ ಅಥವಾ ಅಜ್ಜ ಅಜ್ಜಿಯಂದಿರನ್ನು ಹೋಗಿ ಕೇಳಿ, ಒಂದು 50 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು, 50 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಯಾವ ಪರಿಸ್ಥಿತಿ ಇತ್ತು, ಯಾರೆಲ್ಲ ಶಾಲಾ ಕಾಲೇಜಿಗೆ ಹೋಗಬಹುದಿತ್ತು, ಎಷ್ಟು ಮನೆಯಲ್ಲಿ ದುಡ್ಡಿದ್ದರೆ ಕಾಲೇಜಿಗೆ ಹೋಗಬಹುದಿತ್ತು ಅಂತ ನೀವು ಕೇಳಿ, ನಿಮ್ಮ ತಂದೆ ತಾಯಿ ಖಂಡಿತವಾಗಿ ಉತ್ತರ ಕೊಡ್ತಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವಸಂತ್ ಕುಮಾರ್ ಅವರು ಮಾತನಾಡಿ, ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ. ಅವರಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯವನ್ನ ಮಾಡುತ್ತಿದ್ದೇವೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತಿಮ ಬಿಕಾಂ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ ಎಂದು ಹೇಳಿದರು. ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಅಧ್ಯಾಪಕ ವೃಂದದಲ್ಲಿ ದುಡಿಯುತ್ತಿರುವ ಉಪನ್ಯಾಸಕರು ಹಾಗೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜು ಎಂಬ ಅಭಿಮಾನ ಇಲ್ಲದೆ ಹೋದದ್ದು. ನಮ್ಮ ಕಲಿತ ಕಾಲೇಜು ಎಂಬ ಅಭಿಮಾನ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮಗೆ ಕೆಲಸ ಕೊಟ್ಟ ವಿದ್ಯಾಸಂಸ್ಥೆ ಎಂಬ ಅಭಿಮಾನ ಉಪನ್ಯಾಸಕರಲ್ಲಿ ಇಲ್ಲದಿದ್ದರೆ, ಅದೇ ನಾನು ಹೇಳುದು, ಸಾಕ್ಸಿನೊಳಗೆ ಒಯ್ಗೆ ಇದ್ದರೆ ನಮಗೆ ಹೇಗೆ ನಡೆಯಲಿಕ್ಕೆ ಕಷ್ಟ ಆಗ್ತದ, ನಡೆಯಲು ಎಷ್ಟು ಕಷ್ಟ ಆಗ್ತದೆ, ಅದೇ ರೀತಿ ಅಭಿಮಾನ ಶೂನ್ಯ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಂದ ಯಾವುದೇ ಸಂಸ್ಥೆಯ ಅವನತಿ ಸಹಜ. 1977ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ LKGಯಿಂದ ಇದೇ ಸಂಸ್ಥೆಯಲ್ಲಿ ಕಲಿತುಕೊಂಡು ಬಂದ ವಿದ್ಯಾರ್ಥಿಗಳು 1989ರಲ್ಲಿ SSLC ಎಕ್ಸಾಮ್ ಬರೆದಾಗ ಅವರಿಗಾಗಿ PUC ತರಗತಿ ಪ್ರಾರಂಭವಾಯಿತು. ನಾರಾಯಣಗುರು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ನವೀನ್ ಚಂದ್ರ ಡಿ ಸುವರ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾಯಕತ್ವ ಗುಣ ಬೆಳೆಸಿಕೊಳ್ಳಬೇಕು ಅಂತ. ನಾಯಕತ್ವ ಗುಣ ಬೆಳೆಸಿಕೊಳ್ಳಬೇಕಾದ್ರೆ ಅದರಲ್ಲಿ ಏನೆಲ್ಲ ಆಗಬೇಕು? ನಮ್ಮ ಬುದ್ಧರಿಂದ ಹಿಡಿದು ಆಮೇಲೆ ಗಾಂಧೀಜಿ ಬಗ್ಗೆ ಇತ್ತೀಚೆಗಾದ ಘಟನೆ, ಅದರ ಬಗ್ಗೆ ರತನ್ ಟಾಟಾ ಇವರ ಬಗ್ಗೆ ಎಲ್ಲ ವಿಸ್ತಾರವಾಗಿ ವಿದ್ಯಾರ್ಥಿಗೆ ಹೇಳಿದ್ರು. ಬಹುಶಃ ನೀವೆಲ್ಲ ಇದನ್ನು ತಿಳಿದುಕೊಂಡು ಎಲ್ಲಿಯಾದ್ರೂ ಇದನ್ನು ನೋಟ್ ಮಾಡಿಕೊಂಡು ಮುಂದೆ ಅದನ್ನು ಪುನಃ ಓದಿ ತಮ್ಮ ಜೀವನದಲ್ಲಿ ತಾವು ಅಳವಡಿಸಿಕೊಂಡ್ರೆ ಖಂಡಿತ ಜೀವನದಲ್ಲಿ ಯಶಸ್ಸು ಸಾಧ್ಯ. ಇಲ್ಲದಿದ್ರೆ
ಇದೇ ವೇಳೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ವಿವಿಧ ಸ್ಪರ್ಧೆಗಳು ನಡೆದವು. ವಿಜೇತರಿಗೆ ಗಣ್ಯರು ಬಹುಮಾನವನ್ನ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಸೌಮ್ಯ ಶೆಟ್ಟಿ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.